ತಮಿಳುನಾಡಿನ ಕರೂರಿನಲ್ಲಿ ನಡೆದ ನಟ ವಿಜಯ್ ಅವರ ಪಕ್ಷದ ಸಮಾವೇಶದಲ್ಲಿ ಆದ ಕಾಲ್ತುಳಿತದಿಂದ ಸತ್ತವರ ಸಂಖ್ಯೆಯು 41ಕ್ಕೆ ಏರಿಕೆಯಾಗಿದೆ. ಸಮಾವೇಶವನ್ನ ಆಯೋಜಿಸುವವರು ತರಾತುರಿ ಮಾಡುವುದರ ಹೊರತು ಇನ್ನೇನನ್ನ ಮಾಡುವುದಿಲ್ಲ. 12:30 ಗಂಟೆಗೆ ನಟ ವಿಜಯ್ ಬರುವುದಾಗಿ ಸಂಘಟಕರು ಮೈಕ್ನಲ್ಲಿ ಘೋಷಿಸಿದ್ರು. ಆದರೆ ನಟ ಬಂದದ್ದು ಸಂಜೆ 7:30 ಗಂಟೆಗೆ. ಇದು ಕಾಲ್ತುಳಿತಕ್ಕೆ ಮುಖ್ಯ ಕಾರಣ. ನಟನನ್ನ 6-7 ಗಂಟೆ ಕಾದಿದ್ದ ಜನರು ಹತ್ತಿರದಿಂದ ನೋಡಲು ಮುನ್ನುಗ್ಗಿದ್ರು. ಇದು ಕಾಲ್ತುಳಿತ ಸಾವಿಗೆ ಕಾರಣವಾಗಿದೆ ಎಂದು ಕರೂರು ಜಿಲ್ಲಾ ಪೊಲೀಸ್ ಹೇಳಿದ್ದು, ಈ ನಿಟ್ಟಿನಲ್ಲಿ ತನಿಖೆ ನಡೆಸಿದೆ. ಈ ನಡುವೆ ಹೊಸ ಟಿವಿಕೆ ಪಕ್ಷದ ನಟ ವಿಜಯ್ ಅವರು ಕಾಲ್ತುಳಿತದ ಹಿಂದೆ ಆಳುವ ಡಿಎಂಕೆ ಪಕ್ಷದವರು ಇದ್ದಾರೆ. ಉನ್ನತ ಮಟ್ಟದ ತನಿಖೆಯಾಗಲಿ ಎಂದು ಹೇಳಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಜನರ ಸಾವು ನೋವಿನ ವಿಷಯದಲ್ಲಿ ಯಾವುದೇ ರಾಜಕೀಯ ಮಾತನಾಡಲು ಸಿದ್ಧನಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸರು ಸಮಾವೇಶ ಸಂಘಟಕರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ನಡುವೆ ಕೇಂದ್ರ ಸರ್ಕಾರವು ಕೂಡ ಕಾಲ್ತುಳಿತದ ಬಗೆಗೆ ವರದಿ ಕೇಳಿದೆ. ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ 45 ವರ್ಷಗಳನ್ನು ಪೂರೈಸಿದ ಕಾಸರಗೋಡಿನ ವಿಶ್ವಾಸನೀಯ ಸಂಸ್ಥೆ ಶ್ರೀ ಕೃಷ್ಣ ಹಾರ್ಡ್ವೇರ್ ಇದೀಗ ವಿಶಾಲವಾದ ರೀತಿಯಲ್ಲಿ ಹೆಚ್ಚಿನ ಸೌಲಭ್ಯಗಳೊಂದಿಗೆ ಪುರಾತನ ಶೈಲಿಯ ಮಣಿಚಿತ್ರ ಮಾಡೆಲ್ ಲಾಕ್ಗಳಿಂದ ಹಿಡಿದು ಮನೆಯ ಸೌಂದರ್ಯವನ್ನ ಹೆಚ್ಚಿಸುವ ಸಣ್ಣ ಹಾಗೂ ದೊಡ್ಡ ರೀತಿಗಳ ನೂತನ ಲಾಕಿಂಗ್ ಸಿಸ್ಟಮ್, ಆಧುನಿಕತೆಗೆ ಹೊಂದಿಕೊಂಡು ಅಡುಗೆ ಕೋಣೆಗೆ ಬೇಕಾದ ಮಾಡ್ಯುಲರ್ ಕಿಚನ್ ವ್ಯವಸ್ಥೆ, ಕಿಚನ್ ಆಕ್ಸೆಸರೀಸ್, ವಿವಿಧ ರೀತಿಯ ಸ್ಟ್ರಾಂಗ್ ಹಾಗೂ ಶ್ರೇಷ್ಠ ಗುಣಮಟ್ಟದ ಲಾಕರ್ಗಳು, ವಿವಿಧ ಬ್ರ್ಯಾಂಡ್ಗಳ ಪೇಂಟ್ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ರೀತಿಯ ವಸ್ತುಗಳು ಒಂದೇ ಕಡೆ ನಿಮ್ಮ ಬಜೆಟ್ಗನುಗುಣವಾಗಿ ಶ್ರೇಷ್ಠ ಗುಣಮಟ್ಟದ ಸಾಮಗ್ರಿಗಳು ಕೈಗೆಟಕುವ ದರಗಳಲ್ಲಿ ಲಭ್ಯ. ಶ್ರೀ ಕೃಷ್ಣ ಹಾರ್ಡ್ವೇರ್, ಎಂಚಿ ರೋಡ್, ಕಾಸರಗೋಡು. ಸಂಪರ್ಕಿಸಿ 04994 230645 or 223821.